Mysore Sandal Hand Wash in 10 different fragrances. Super 10 Super Clean. ವೃತ್ತಿಪರರು ಸಂಘಟಿತರಾಗಬೇಕು, ಪ್ರೊಫೆಷನಲ್ಸು ಸಂಘಟಿತರಾಗಬೇಕು. ಒಬ್ಬ ಜರ್ನಲಿಸ್ಟ್, ಸುಮಾರು ಕೆಲವು ಜರ್ನಲಿಸ್ಟು ಒಂದು ಕಂಪ್ನಿ ಹೋಗ್ತಾರೆ. ಅಟ್ಲೀಸ್ಟ್ ಅವರು ಈ ಮೀಡಿಯಾಗೆ ಬಂದು ಒಂದು ವರ್ಷ ಆಗಿರಬೇಕು, ಅಟ್ಲೀಸ್ಟ್ ಮೆಂಬರ್ ಆಗಬೇಕಾದ್ರೆ. ಮತ್ತು ಜರ್ನಲಿಸಮ್ ಬ್ಯಾಕ್ ಜರ್ನಲಿಸ್ಟ್ ಮೇಲೆ ಎಲ್ಲರೂ ಒಂದು ಕಂಪ್ಲೇಂಟ್ಸ್ ಹೇಳಿ, ನಾನು ಕಾಮನ್ ಪೀಪಲ್ ಜೊತೆ ಮಾತಾಡಿದಾಗ ಅವ್ರು ಹೇಳ್ತಾರೆ, ನೀವು ಬಿಡ್ರಿ ಎಲ್ಲರೂ TRPಗೆ ಮಾಡ್ತೀರಾ ಅಂತ ಹೇಳ್ತಾರೆ. TRP ಇಂಪಾರ್ಟೆಂಟ್, ಆದ್ರೆ ಒಳ್ಳೆ ಸ್ಟೋರಿ ಕೊಟ್ಟಾಗ ಅದು ಬರ್ಬಹುದಲ್ವಾ ಅನ್ನೋದು ನಾವು ಒಂದ್ಸರಿ ಅನ್ಕೋಬೇಕು. TRP ಇಂಪಾರ್ಟೆಂಟ್ ಅಂತಂದ್ರೆ ಆಡ್ ಅದ್ರ ಮೇಲೆ ಡಿಪೆಂಡ್ ಆಗಿದೆ, ಪೈಪೋಟಿ ಜಗತ್ತು. ಹೀಗಾಗಿ TRPನ ನಾವು ಹೆಂಗ್ ಮಾಡ್ತೀವಿ ಅನ್ನೋದು ಕೂಡ ಮುಖ್ಯ. ಈಗ ಒಳ್ಳೆದನ್ನು ಕೊಟ್ಟು TRPನೂ ಬಂದಿರೋ ಇನ್ಸಿಡೆಂಟ್ಗಳಿವೆ, ಕ್ರೈಮು, ಸೆಕ್ಸು, ಅವು ಕೂಡ ಇವೆ. ಎಗೈನ್ ಅದು ನಮಗೆ ನಾವು ಒಂದು ಕೋಡನ್ನು ಹಾಕೋಬೇಕು, ನಮಗೆ ನಾವು ಮಾನದಂಡವನ್ನ, ನಮಗೆ ನಾವು ನೀತಿ ಸಂಹಿತೆಯನ್ನು ಹಾಕೋಬೇಕು, ಯಾವುದು ಮಾಡಬೇಕು. ಯಾಕಂದ್ರೆ ಕುಟುಂಬಗಳು ನೋಡ್ತಿರ್ತವೆ, ತಂದೆ ತಾಯಿ ಹೆಣ್ಮಕ್ಳು ಮಕ್ಕಳೆಲ್ಲ ನೋಡ್ತಿರ್ತವೆ. ನಾವು ಕೊಡೋ ಸುದ್ದಿ ಅವ್ರ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಅದು ನಮಗೆ ನಾವು ಎಥಿಕ್ಸನ್ನ ನೀವು ಹೇಳಿದ್ರಿ. ಈಗ ಪ್ರಿಂಟ್ ಇಂದ ನೀವು ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಅದು ಸ್ವಲ್ಪ ಬೇರೆನೇ ಸವಾಲು ಅಂತ, ಬೇರೆ ಬೇಡುತ್ತೆ. ಆ ಬೇಡಿಕೆಗಳನ್ನ ಹೆಂಗ್ ಮತ್ತೆ ಬದಲಾದ್ರಿ? ಕಲಿತೆ ನಾನು ವಿಜಯ ಕರ್ನಾಟಕದಲ್ಲಿ ನಾನು ಹೈಪರ್ ಆಕ್ಟಿವ್ ರಿಪೋರ್ಟರ್. ನಾನು ಬ್ರೇಕಿಂಗ್ ಸ್ಟೋರೀಸ್, ಎಕ್ಸ್ಕ್ಲೂಸಿವ್ ಸ್ಟೋರೀಸ್ ತಗೊಳ್ಳೋದಾದ್ರೆ ಬೇಕಾದಷ್ಟು ಸ್ಟೋರಿಗಳು ಬೇಕಾದಷ್ಟು ಮಾಡಿದ್ದೀನಿ. ನಾನು ವೀರಪ್ಪನ್ ಸ್ಟೋರೀಸು ಬೇಕಾದಷ್ಟು ಸ್ಟೋರಿಗಳು ಮಾಡಿದ್ದೀನಿ. ವಿಜುವಲ್ ಮೀಡಿಯಾಗೆ ಬಂದಾಗ ಸ್ಕ್ರಿಪ್ಟ್ ಬರೆಯೋದು ಅಷ್ಟು, ನೀವು ಪ್ರಿಂಟ್ ಮೀಡಿಯಾದಲ್ಲಿ ಇದ್ದಷ್ಟು ಪ್ರತಿಭೆ ಶಕ್ತಿ ನಿಮಗೆ ಸ್ಕ್ರಿಪ್ಟ್ ಇದಕ್ಕೇನು ಬೇಕಾಗಿಲ್ಲ. ನೀವು ಅಲ್ಲಿ ಒಂದು ದೊಡ್ಡ ಸ್ಟೋರಿ ಹೇಳೋದನ್ನ 4 ಪ್ಯಾರಾದಲ್ಲಿ ಎಫೆಕ್ಟಿವ್ ಆಗಿ ಹೇಳಬೇಕು. ಅದಕ್ಕೆ ಸಪೋರ್ಟಿಂಗ್ ವಿಡಿಯೋಸ್ ಬೇಕು. ಸೊ ಅದಕ್ಕೆ ಓಡಾಟ ಸ್ವಲ್ಪ ಜಾಸ್ತಿ, ವೇಗ ಇದಕ್ಕೆ ತಕ್ಷಣ ಬ್ರೇಕ್ ಮಾಡಬೇಕು. ಮತ್ತೆ ಪಕ್ಕ ಬೈಟ್ ಸ್ಟೋರಿ, ನಮಗೆ ನಾವು ಏನನ್ನು ಕಮ್ಯುನಿಕೇಟ್ ಮಾಡ್ತಿದ್ದೀವಿ ಅನ್ನೋದು ನಾವು ದೃಶ್ಯ ರೂಪದಲ್ಲಿ ಬರಬೇಕಾದ್ರೆ ಅದನ್ನ ನೀಟಾಗಿ ಕಮ್ಯುನಿಕೇಟ್ ಮಾಡುವಂತಹ ವಿಜುವಲ್ಸ್ ಅಂಡ್ ಬೈಟು ಅದು ಅಡಿಷನಲ್ ಆಗಬೇಕು. ಸೊ ಹೀಗಾಗಿ ನಾವು ಕೊಡೋ ಸ್ಟೋರಿಯ ಪಿಕ್ಚರೈಸೇಷನ್, ಅಲ್ಲಿ ಬರವಣಿಗೆ, ಇಲ್ಲಿ ನಾವು ಕೊಡುವ ಸ್ಟೋರಿಯ ಪಿಕ್ಚರೈಸೇಷನ್, ಬೈಟ್ ಇರ್ಬೋದು, ಸಪೋರ್ಟಿಂಗ್ ವಿಜುವಲ್ ಇರ್ಬೋದು, ಕೆಲವು ಸರಿ ಡಾಕ್ಯುಮೆಂಟ್ಸ್ ಇರ್ಬೋದು. ಸೊ ಸಹಜವಾಗಿ ಅದು ರೂಪಾಂತರ. ಅದು ನನಗೇನಂತ ಕಷ್ಟ ಇಲ್ಲ, ನನಗೆ ಆಸಕ್ತಿ ಇತ್ತು, ನನಗೇನಂತ ಕಷ್ಟ ಇಲ್ಲ. ನಿಮ್ಮ ಕುಟುಂಬದ ಸಪೋರ್ಟ್ ಹೇಗಿದೆ? ನಮ್ಮ ಕುಟುಂಬದ ಸಪೋರ್ಟ್ ನನ್ನ ಶ್ರೀಮತಿ ಕೂಡ ಜರ್ನಲಿಸ್ಟು. ಹೌದು, ಅವರು ಕೂಡ ಜರ್ನಲಿಸ್ಟು. ಹೀಗಾಗಿ ಕುಟುಂಬದ ಸಪೋರ್ಟ್ ಇಲ್ಲದೆ ಹೋದ್ರೆ ಆಗಲ್ಲ. ಯಾಕೆ ನಮ್ಮ ಓಡಾಟಗಳು ಇರಲ್ಲ, ನಮ್ಮ ಓಡಾಟಗಳು, ನಮ್ಮ ಬದುಕುಗಳು, ನಮ್ಮ ತರಲೆಗಳು, ನಮ್ಮ ಬೇಜವಾಬ್ದಾರಿಗಳು, ನಮ್ಮ ಅಶಿಸ್ತುಗಳು, ಇದನ್ನು ಬಳಸ್ಬೇಕಾಗುತ್ತೆ. ಇದರ ಮಧ್ಯೆ ಕುಟುಂಬದ ನಡುವೆ ನಮ್ಮದು ಒಂದು ಬದುಕಿರುತ್ತೆ, ಅವರು ಟೈಮ್ ಕೊಡಬೇಕಾಗಿರುತ್ತೆ. ಅವರ ನೆರವಿಲ್ಲದೆ, ಅವರ ಬೆಂಬಲ ಇಲ್ಲದೇ ಪತ್ರಕರ್ತ ಬದುಕೋದಕ್ಕೆ ಸಾಧ್ಯ. ಅವರ ಸಪೋರ್ಟ್ ಇಲ್ಲದೆ ನಮಗೆ ಬದುಕೇ ಇಲ್ಲ. ಹೀಗಾಗಿ ಕುಟುಂಬನೂ ನಮಗೆ ಉಸಿರೆ, ಅದರಲ್ಲಿ. ಯಾಕೆಂತಂದ್ರೆ ತುಂಬಾ ಸರಿ ಸೋಲು ಹೋದಾಗ ನಮಗೆ ಟೆನ್ತ್ ಕೊಡೋದು ಕುಟುಂಬನೇ, ತುಂಬಾ ಸರಿ ನಾವು ಅಧೀನರಾದಾಗ ನಮ್ಮ ಜೊತೆಗೆ ನಿಲ್ಲೋದು ಕುಟುಂಬನೇ. ಹೀಗಾಗಿ ವೃತ್ತಿ ನಮಗೆ ಎಷ್ಟು ಪ್ರೀತಿಸ್ತೀವೋ ನಾವು ಕುಟುಂಬನೂ ಅಷ್ಟು ನಾವು ಪ್ರೀತಿಸ್ಬೇಕಾಗುತ್ತೆ. ತಂದೆ ತಾಯಿಗೆ ಒಂದು ಶಿಕ್ಷಣ ಕೊಡ್ತಾ ಇದ್ರು, ನೀವು ಈ ಕಡೆ ಡಿವೈಡ್ ಆದ್ರಿ. ಅವ್ರಿಗೆ ನಿಮ್ಮನ್ನ ಈ ಸ್ಟೇಜ್ ಅಲ್ಲಿ ನೋಡಿದಾಗ ಅವರಿಗೆ ನಮ್ಮ ತಂದೆ ತಾಯಿಗಳು ಮುಗಿದ್ರು, ಮತ್ತೆ ಸಣ್ಣ ಎಜುಕೇಶನ್ ಅಲ್ಲಿ ಬಂದರು, ಆಮೇಲೆ ಒಳ್ಳೆಯವರು, ಆಮೇಲೆ ಸಹಜವಾಗಿ ಎಲ್ಲ ಮಕ್ಕಳಿಗೆ ನನ್ನ ಮಕ್ಕಳು ದೊಡ್ಡವಾಗಬೇಕು, ಅವರಿಗೆ ಚೆನ್ನಾಗಿ ಓದಬೇಕು, ಆಮೇಲೆ ಸರ್ಕಾರಿ ನೌಕರಿ ಹಿಡಿಬೇಕು, 4 ಜನರು ಮುಂದೆ ತಲೆ ಎತ್ಕೊಂಡು ಇಷ್ಟೇ ತಲೆ, ನನಗೆ ಇನ್ನೇನು ನೆಮ್ಮದಿಯಿಂದ ಬದುಕಬೇಕು, ತಿಂಗಳಿಗೆ ಇಷ್ಟು ಸಂಬಳ ಅಂತ ಬಂದು ಅವ್ರು ನೆಮ್ಮದಿಯಿಂದ ಇರಬೇಕು. ಇದಿಷ್ಟೇ ಅವರ ಬದುಕು, ಇಷ್ಟೇ ಅವರ ಕನಸು. ನಾವು ನಾನು ನಮ್ಮ ಮನೆಯಲ್ಲಿ ನನ್ನ ಸಿಸ್ಟರ್ಸ್ ಅಥವಾ ಬ್ರದರ್ ಅವರು ಆಯ್ಕೆ ಮಾಡ್ಕೊಂಡು ಇಟ್ಟಿದ್ದಾರೆ. ನಾನು ಸ್ವಲ್ಪ ಡಿವಿಯೇಟ್ ಆದೆ. ನಾನು ಇಲ್ಲಿ ಬಂದು ಜರ್ನಲಿಸಮು ಆ ಕಡೆ ಹೋದಾಗ ಅವರು ಬಹುಶಃ ಏನೋ ಸ್ವಲ್ಪ ಅವ್ರ ಮಾತುಗಳನ್ನು ನಾನು ಕೇಳ್ತಿರ್ಲಿಲ್ಲ, ದಾರಿ ತಪ್ಪದೇನೋ ಅಂತ ಅವರಿಗೆ ಅನ್ನಿಸ್ತು. ಅವಾಗ ನನ್ನ ತಪ್ಪುಗಳು ಅದಕ್ಕೆ ಕಾರಣವಾಗಿದ್ದು. ಆಮೇಲೆ ನನ್ನ ಬಗ್ಗೆ ಅವರಿಗೆ
ಆ ನಂತರ ನಮ್ಮ ಬಗ್ಗೆ ಅವರಿಗೆ ನೀವು ಅಲ್ಲಿರೋದು ತಾಳ್ಮೆಯಿಂದ ಅರ್ಥ ಇತ್ತು, ನಮ್ಮ ಬಗ್ಗೆ ಹೆಮ್ಮೆ ಅವರಿಗೆ, ನಮ್ಮ ಬಗ್ಗೆ ಪ್ರೀತಿ, ಮತ್ತೆ ನಮ್ಮ ಅಲ್ಲಿ ಸಂಪರ್ಕಗಳು, ಮತ್ತೆ ನಮಗೆ 4 ಜನ ನಿಮ್ಮ ಮಗ ಟಿವಿನಲ್ಲಿ ಬರ್ತಾರೆ ಅಂತಂದ್ರೆ, ಅಥವಾ ನಿಮ್ಮ ಮಗನ ಸ್ಟೋರಿ ಓದುತ್ತೆ ಅಂತಂದ್ರೆ, ಓ ಅಲ್ಲಿದಾರ ಅಂತಂದ್ರೆ ಅವ್ರಿಗೆ ಅವಾಗ ಓ ನಾವು ಅನ್ಕೊಂಡಿದ್ದಿಲ್ಲ, ಅವನು ಆಯ್ಕೆ ಮಾಡ್ಕೊಂಡಿದ್ದೆ, ನನಗೆ ಗೊತ್ತಿಲ್ಲ ಅಂತ ಅವ್ರು ಅನ್ಕೊತಿದ್ರು. ಹೀಗಾಗಿ ನಮ್ಮ ಬಗ್ಗೆ ಅವರಿಗೆ ಮೊದಲಿದ್ದ ಪ್ರೀತಿ ದುಪ್ಪಟ್ಟಾಯ್ತು, ಅಭಿಮಾನನೂ ಜಾಸ್ತಿ. ನಿಮ್ಗೆ ಬಹುತೇಕ ಟೈಮ್ ಇರಲ್ಲ, ಯಾಕಂದ್ರೆ ಈಗ ಹೊಸ ಜವಾಬ್ದಾರಿ ಬೇರೆ ಕೊಟ್ಟಿದ್ದೀವಿ ಎಲ್ಲ ಸೇರಿ, ಹೊಸ ಜವಾಬ್ದಾರಿ ಇದ್ದೇ ಇರುತ್ತೆ ಯಾವಾಗಲೂ ನಿಮಗೆ. ಅದ್ರ ಮಧ್ಯೆ ನಿಮ್ಗೆ ಅಂತ ಸಮಯ ಸಿಕ್ಕಿದ್ರೆ ನೀವೇನ್ ಮಾಡ್ತೀರಾ ಸರ್? ಕೆಲಸ, ಈ ಕೆಲಸ ಬಿಟ್ಟು ನಿಮ್ಮ ಓದು. ಹವ್ಯಾಸ ಯಾರು ನಿಮ್ಗೆ ಇಷ್ಟವಾದ ರೈತರು? ಲಂಕೇಶು, ತೇಜಸ್ವಿ ನಾನು ಪದೇ ಪದೇ ಓದ್ತಿರ್ತೀನಿ. ದೇವನೂರು ತೇಜಸ್ವಿ ಅವ್ರ ತರ ನೇರ ಮಾತಾಡೋದು. ತೇಜಸ್ವಿ, ಲಂಕೇಶು, ದೇವನೂರು ಮಾದೇವ, ಯಾವುದಾದ್ರು ಆರ್ಟಿಕಲ್ಸ್ಗಳೇನಾದ್ರು ಬರ್ತಿರುತ್ತೆ, ಹೊಸ ಪುಸ್ತಕಗಳು ಬರ್ತಿರುತ್ತೆ. ಆಮೇಲೆ ಜಾಸ್ತಿ ಇಂಗ್ಲೀಷು ಡಿಜಿಟಲ್ ಮೀಡಿಯಾವನ್ನು ನೋಡ್ತಿರ್ತೀನಿ ನಾನು, ಬೇಕಾದಷ್ಟು ನೋಡ್ತಿರ್ತೀನಿ. ಸಿನಿಮಾ ಜರ್ನಲಿಸಮ್ ನೀವು ಒಳ ಹೊಕ್ಕು ಬಂದಿರೋದ್ರಿಂದ ಸಿನಿಮಾ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಹೋಗೋದು ನನಗೆ ಪ್ಯಾಷನ್, ಸಿನಿಮಾ ನೋಡೋ ಹುಚ್ಚು ನನಗೆ. ಯಾವ ತರ? ಒಂದು 10-12 ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಹೋಗಿದ್ದೀನಿ ನಾನು. ಕೋಲ್ಕತ್ತಾ ಫಿಲ್ಮ್ ಫೆಸ್ಟಿವಲ್, ಬಾಂಬೆ ಫಿಲ್ಮ್ ಫೆಸ್ಟಿವಲ್, ಕೊಚ್ಚಿ ಫಿಲ್ಮ್ ಫೆಸ್ಟಿವಲ್, ತ್ರಿವೇಂದ್ರಂ ಫಿಲ್ಮ್ ಫೆಸ್ಟಿವಲ್, ಡೆಲ್ಲಿ ಫಿಲ್ಮ್ ಫೆಸ್ಟಿವಲ್, ಆಮೇಲೆ ಹೈದರಾಬಾದ್ ಫಿಲ್ಮ್ ಫೆಸ್ಟಿವಲ್, ಚೆನ್ನೈ ಫಿಲ್ಮ್ ಫೆಸ್ಟಿವಲ್, ಬಹುತೇಕ ಫಿಲ್ಮ್ ಫೆಸ್ಟಿವಲ್. ಈ ಅಸ್ಸಾಮು, ಗೌಹಾಟಿಗಳಲ್ಲಿ ನಡೆದ್ರಲ್ಲಿ ಗೊತ್ತಿಲ್ಲ ನನಗೆ, ಅಲ್ಲೆಲ್ಲೂ ಹೋಗಿಲ್ಲ. ಮಧ್ಯಪ್ರದೇಶ, ಭೂಪಾಲ್ ಹೋಗಿದ್ದೀನಿ. ಇಷ್ಟು ಫಿಲ್ಮ್ ಫೆಸ್ಟಿವಲ್ ನಾನು ಅಟೆಂಡ್ ಮಾಡಿದ್ದೀನಿ. ಫಿಲಂ ಬಗ್ಗೆ ಪ್ಯಾಷನ್. ಸಿನಿಮಾ, ಒಳ್ಳೊಳ್ಳೆ ಸಿನಿಮಾಗಳು ನೋಡಿ. ಗ್ಲಾಮರ್ ಫಿಲಮ್ಸ್, ಇವಾಗ ನಮ್ಮ ಕಮರ್ಷಿಯಲ್ ಫಿಲಮ್ಸ್, ಅಲ್ಲಿ ಬೇರೆ ಫಿಲಮ್ಸ್ ಎಲ್ಲ ನೋಡ್ತೀನಿ ನಾನು. ಒಳ್ಳೆ ಸಿನಿಮಾ ಬಂದ್ರೆ RRR ಬಂತು, ನಾನು ಐ ವಿಲ್ ವಾಚ್. ಆಮೇಲೆ ಇನ್ನೊಂದು ಯಾವ್ದೋ ರವಿಚಂದ್ರನ್ ಸಿನಿಮಾ ಬಂತು, ಐ ವಿಲ್ ವಾಚ್. ನಿಮ್ ಇಷ್ಟವಾದ ನಿರ್ದೇಶಕರು ಯಾರು? ನನ್ನ ಇಷ್ಟವಾದ ನಿರ್ದೇಶಕರು ರವಿಚಂದ್ರನ್. ನಮ್ಮ ಕನ್ನಡ ರವಿಚಂದ್ರನ್. ಹಿಂದಿ ಸಿನಿಮಾನ ನೋಡ್ತಾ ಇರ್ತೀವಿ. ಹಿಂದಿ ಸಿನಿಮಾ ಬೇಕಾದಷ್ಟು ನೋಡ್ತೀನಿ, ಬೇಕಾದಷ್ಟು. ಅವತ್ತಿಂದು ಕಥಾಹಂದರ ಸ್ವಲ್ಪ ಜಾಳ ಆಗ್ತಿದೆ ಅಂತ ನಿಮ್ಗೇನು ಅನ್ಸಲ್ಲ ಸರ್? ಈಗ ನಾನು ಇಂಥದ್ದನ್ನೇ ನೋಡ್ತೀನಿ ಅಂತ ಮೈ ಮೇಲೆ ನಾನು ಚೌಕಟ್ಟು ಹಾಕೊಂಡು ನೋಡಿದ್ರೆ ನನಗೆ ಹಿಂಗೆ ಅನಿಸುತ್ತೆ. ನಾನು ಸುಮ್ಮನೆ ಒಂದು ಸಿನಿಮಾ ನೋಡೋಕೆ ಹೋಗ್ತೀನಿ ಅಂತಂದಾಗ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾನೂ ಒಳ್ಳೇದಾಗುತ್ತೆ, ಕಾಸರವಳ್ಳಿಯವ್ರ ಸಿನಿಮಾನೂ ನಮಗೆ ಒಳ್ಳೇದಾಗುತ್ತೆ ನೋಡೋದಕ್ಕೆ. ಸೊ ಒಂದು ಸಿನಿಮಾ ಥರನೇ ಈ ರವಿಚಂದ್ರನ್ ಸಿನಿಮಾ, ಈ ಪ್ರೇಮ ಲೋಕ ಅವೆಲ್ಲ ನೋಡಿದ್ರೆ ಯಾಕೆ ಇಷ್ಟ ಆಗಲ್ಲ? ಯಾಕೆ ಇಷ್ಟ ಆಗಲ್ಲ? ಈಗ RRR ಟೆಕ್ನಾಲಜಿ ಮತ್ತೆ ಆಕ್ಷನ್ ಥ್ರಿಲ್ಲರು ಯಾಕೆ ಇಷ್ಟ ಆಗಲ್ಲ? ಈಗಂತೂ ನೆಟ್ಫ್ಲಿಕ್ಸ್ ಪ್ರೈಮಲ್ಲಿ ಬರೋ ಸೀರೀಸ್ ನಾನು ನೋಡಿದ್ರೆ ಯಾವ ಸಿನಿಮಾಗಳು ಇಲ್ಲ ಅದ್ರ ಮುಂದೆ, ಆ ಮಟ್ಟಕ್ಕೆ ಇರ್ತವೆ. ತಂತ್ರಜ್ಞಾನ, ಕಥೆ ಎಲ್ಲವನ್ನು ಬಳಸ್ಕೊಂಡಿರೋವಂಥವು. ಸೊ ಡೆಫಿನೆಟ್ಲಿ ಕುತೂಹಲ ಮೂಡಿಸುತ್ತೆ, ಥ್ರಿಲ್ಲಿಂಗ್ ಇರುತ್ತೆ, ಮಜಾ ಇರುತ್ತೆ ನೋಡೋದಕ್ಕೆ. ನಸೀರುದ್ದೀನ್ ಶಾ ಸಿನಿಮಾ, ಇರ್ಫಾನ್, ಇವ್ರದ್ದೆಲ್ಲ ಸಿನಿಮಾಗಳು ಚೆನ್ನಾಗಿರುತ್ತೆ. ಇವರು ಸಿನಿಮಾಗಳು ಎಲ್ಲ ನೋಡಿದ್ದೀನಿ ನಾನು, ಆಲ್ಮೋಸ್ಟ್ ನೋಡಿದ್ದೀನಿ, ಚೆನ್ನಾಗಿದೆ. ನಿಮ್ಮ ಮಿಸಸ್ ಜರ್ನಲಿಸ್ಟ್ ಆಗೋದ್ರಿಂದ ಚರ್ಚೆ ಆಗುತ್ತಾ ಮನೆಯಲ್ಲಿ? ಸುದ್ದಿಗಳ ವಿಚಾರದಲ್ಲಿ ಈ ಚರ್ಚೆ ಅನುಕೂಲಕರ ಆಗುತ್ತಾ? ಆಗುತ್ತೆ. ಈಗ ಅವರು ಬೀಟ್ಗಳು ಬೇರೆ, ನಮಗೆ ಇರೋ ನಾಲೆಡ್ಜು, ಅವರಿಗೆ ಗೊತ್ತಿರೋ ನಾಲೆಡ್ಜ್ ನಮಗಿಂತ, ನಮಗೆ ಗೊತ್ತಿರೋ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಏನಾದ್ರು ಬೇರೆ ಡೆವಲಪ್ಮೆಂಟ್ ಇರಲಿಲ್ಲ ಚರ್ಚೆ ಆಗುತ್ತೆ. ನಮ್ಮ ಮಹಿಳಾ ಜರ್ನಲಿಸ್ಟ್ಗಳಿಗೆ ಪುರುಷ ಪ್ರಧಾನದಲ್ಲಿ ನಮ್ಗೆ ಸಹಾಯ ಆಗಲ್ಲ. ಅವೆಲ್ಲ ಕೇಳಲ್ಲ, ನೀವು ಕೇಳ್ತೀರ, ನೀವು ಯಾರು ಕೇಳಲ್ಲ. ಮಹಿಳಾ ಪ್ರಧಾನನೂ ಇಲ್ಲ, ಪುರುಷ ಪ್ರಧಾನನೂ ಇಲ್ಲ, ಯಾರು ಕೇಳಲ್ಲ. ಈಗ ನೋಡಿ, ನೀವು ಕೇಳಿದ್ರೆ ಇಲ್ಲಿ ಆಗ್ತಿರೋದು ಮಹಿಳಾ ಪ್ರಧಾನ ಚರ್ಚೆ ಇಲ್ಲೇ. ನೀವು ಜರ್ನಲಿಸ್ಟ್ ಆಗಿಲ್ಲ ಅಂದ್ರೆ ಬೇರೆ ಏನಾಗ್ತಾ ಇದ್ರಿ? ಈಗ ಅದೇ ಲೆಕ್ಚರರ್, ಕೆಮಿಸ್ಟ್ರಿ ಲೆಕ್ಚರರ್ ಆಗ್ತಿದ್ದೆ ನಾನು. ಅದೊಂದಿತ್ತು. ನಮಗೆ ಅಷ್ಟು ನಿರ್ದಿಷ್ಟವಾದ ಗುರಿ ಏನಿರಲಿಲ್ಲ. ಏನೋ ಒಂದು ಏನೋ ಆಯ್ತು. ಇಡೀ ಜೀವನ ತಿರುಗಿ ನೋಡಿದ್ರೆ ಏನಂತ? ಚೆನ್ನಾಗಿದೆ, ಸಂತೋಷ, ಚೆನ್ನಾಗಿದೆ. ಹಂಗೆ ಒಂಥರ ನಾನು ಏನೋ ನಡೆದು ಬಂದಿದೆ ಅಂತ ಹೇಳ್ಕೊಳ್ಳೋದು ದೊಡ್ಡವನಲ್ಲ ನಾನು. ಚೆನ್ನಾಗಿದೆ, ಸಂತೋಷ ನನಗೆ. ಡಿಜಿಟಲ್ ಮಾಧ್ಯಮಕ್ಕೆ ಪ್ರವೇಶ ಆಗಿದೆ ಈಗ, ಅನುಭವ, ಈಗ ಬರ್ತಾ ಇರೋ ಔಟ್ಪುಟ್, ಇದ್ರ ಬಗ್ಗೆ ನೀವು ಒಂದು ಅವಲೋಕನ ಮಾಡಿರ್ತೀರಿ. ನನ್ನ ಸೀನಿಯಾರಿಟಿ ಅಥವಾ ನನ್ನ ವೃತ್ತಿಯ ಅನುಭವ ಒಂದು ತುಕ್ಕಕ್ಕಾದ್ರೆ, ಈ ಡಿಜಿಟಲ್ ಮೀಡಿಯಾ ಮತ್ತೊಂದು ತುಕ್ಕದ್ದು. ಆಫ್ಟರ್ ಆಲ್ 5 ವರ್ಷ. ಹೀಗಾಗಿ ನಾನು ಸೀನಿಯರ್ ಅನ್ನೋ ಅಂತ ನಾನು ಕೊಚ್ಕೊಳ್ಳೋದಕ್ಕೆ ಇಲ್ಲಿ ಆಸ್ಪದನೇ ಇಲ್ಲ. ನಾನು ಶುರು ಮಾಡಿ 1 ವರ್ಷ. ನಾನು ಡಿಜಿಟಲ್ ಮೀಡಿಯಂನಲ್ಲಿ ನಾನು ಚಿಕ್ಕವನೇ.
ಡಿಜಿಟಲ್ ಮೀಡಿಯಾದಲ್ಲಿ ಕಂಟೆಂಟು ಮತ್ತು ಟೆಕ್ನಾಲಜಿ ಮತ್ತು ವೇಗ ಫಾಸ್ಟು ಈ ಮೂರು ಇಂಪಾರ್ಟೆಂಟ್ ಕೌಂಟ್ ಆಗುತ್ತೆ. ಬಟ್ ನಾನು ಶುರು ಮಾಡಿರುವ ನನ್ನ ಸಣ್ಣ ಪ್ರಯತ್ನದಲ್ಲಿ ಲಾಸ್ಟು ಬೊಮ್ಮಾಯಿ ಸರ್ಕಾರ ಬಂದಾಗ, ಯಡಿಯೂರಪ್ಪ ಸರ್ಕಾರ ಬಂದಾಗ, ಬಿಟ್ಕಾಯಿನ್ ವಿಚಾರಗಳು ಬಂದಾಗ, ಆಮೇಲೆ ಜಿಂದಾಲ್ ಭೂ ಪರಬಾರೆ ಪ್ರಕರಣ ಬಂದಾಗ ಸಿಕ್ಕಾಪಟ್ಟೆ ಬ್ರೇಕಿಂಗ್ ಸ್ಟೋರಿ ಮಾಡಿದ್ದೀನಿ, ಡಾಕ್ಯುಮೆಂಟ್ಸ್ ಎತ್ತಿದ್ದೀನಿ. ಜಿಂದಾಲ್ ಸ್ಟೋರಿನ ನಾನು ಬ್ರೇಕ್ ಮಾಡಿದೆ, ಬಿಟ್ಕಾಯಿನ್ ಸೀರೀಸ್ ಆಫ್ ಬಿಟ್ಕಾಯಿನ್ ಸ್ಟೋರೀಸ್ನ ನಾನು ಬ್ರೇಕ್ ಮಾಡಿದೆ ವಿತ್ ಡಾಕ್ಯುಮೆಂಟು ಮತ್ತು ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ಸ್ ತಗೊಂಡೆ. ಇನ್ ಪೊಲಿಟಿಕಲ್ ನನ್ನ ಪ್ಯಾಷನ್, ಪೊಲಿಟಿಕಲ್ ರಿಪೋರ್ಟಿಂಗ್ ನನ್ನ ಪ್ಯಾಷನ್ ಅನ್ನೋದು. ನಾನು ಬೇಕಾದಷ್ಟು ಪೊಲಿಟಿಕಲ್ ಸ್ಟೋರೀಸ್ ಬ್ರೇಕ್ ಮಾಡಿದ್ದೀನಿ. ಅದು ಎಷ್ಟು ಜನ ನೋಡಿದಾರೋ ಬಿಟ್ಟಿದಾರೋ ನೋಡಿದವರಿಗಂತೂ ಇದು ಸ್ಟೋರಿ ಇದು ಅಂತ ಆಮೇಲೆ ಕ್ರಾಸ್ ಚೆಕ್ ಮಾಡಿಕೊಂಡು ಅದ್ರ ಕಂಟೆಂಟ್ ನೋಡಿಕೊಂಡು ಅದನ್ನು ಮಾಡಿದ್ದೀನಿ ನಾನು. ಹೀಗಾಗಿ ನನಗದು ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸರ್, ಇದುವರೆಗೂ ತಮ್ಮ ಜೀವನ ವೃತ್ತಿ ಎರಡನ್ನೂ ಹೇಳಿದ್ರು. ಅಂದ್ರೆ ಜೀವನದ ಜೊತೆ ವೃತ್ತಿ ಹೇಗೆ ಸಾಗ್ತಾ ಇರುತ್ತೆ, ಪ್ರತಿಯೊಂದನ್ನು ಹೇಗೆ ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ ಸರ್. ನಿಮ್ಮೆಲ್ಲ ಮಾಹಿತಿ ಥ್ಯಾಂಕ್ ಯು. ನೀವು ನನಗೆ ಒಂದು ರೀತಿಯಲ್ಲಿ ಫ್ಲ್ಯಾಶ್ ಬ್ಯಾಕಿಗೆ ನನ್ನನ್ನು ತಗೊಂಡು ನನಗೆ ಸಂತೋಷ ಆಯಿತು. ನನಗೆ ನಿಜವಾಗ್ಲೂ ಸಂತೋಷ ಆಗಿದೆ. ಯಾಕಂತಂದರೆ ತುಂಬ ಸರಿ ನಿಂತು ನನ್ನ ಊರು, ಸ್ಪೆಷಲಿ ನನ್ನ ಊರಿನ ಬಗ್ಗೆ ಕೇಳಿದ ಪ್ರಶ್ನೆ ನನಗೆ ಒಂಥರ ಅದು ನನಗೆ ಕಾಡ್ತದೆ. ಆ ಊರು, ಆ ಜನ ನನಗೆ ಅದು ಈಗ ಆ ಗುಂಗಿಗೆ ಬಂದೆ ನಾನು. ಅದನ್ನು ಕೇಳ್ತಾ ನನಗೆ ಅಲ್ಲಿ ಜನ, ನನ್ನ ಸ್ನೇಹಿತರು, ಆ ರಸ್ತೆ, ರೋಡು, ಆ ಗುಂಗಿಗೆ ಬಂದೆ ನಾನು. ನನಗೆ ಅದನ್ನು ನೀವು ನೆನಪಿಸಿದ್ರಿ. ಬಟ್ ಹೀಗೆ ನೀವು ನಿಮ್ಮ ಚಾನಲ್ನಲ್ಲಿ ಈಗ ಒಬ್ಬ ಪತ್ರಕರ್ತನನ್ನು ಕೂತ್ಬಿಟ್ಟು ನೀನು ಹೇಗೆ ನಿನ್ನ ವ್ಯಕ್ತಿತ್ವ ರೂಪಿಸ್ತು ಮತ್ತು ಜನರನ್ನ ಹೇಗೆ ಬೆಳೆದು ಬಂದೆ ಅನ್ನೋ ರೀತಿ ಇದೆಯಲ್ಲ. ನಾವು ಬೇಕಾದ್ರೆ ಜನರನ್ನು ಮಾಡ್ತೀವಿ, ನಮ್ಮನ್ನು ಕೂರಿಸ್ಕೊಂಡು ನೀವು ಮಾಡ್ತೀವಿ. ಹೀಗಾಗಿ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ವಂಡರ್ಫುಲ್ ಕ್ಯಾಮ್ರಾಮನ್. ಅವರು ಗಿರೀಶ್ ಕಾಸರವಳ್ಳಿ ಅವರ ಜೊತೆಗಿದ್ದವರು ಅಂತ ಕೇಳಲ್ಪಟ್ಟೆ. ಗಿರೀಶ್ ಕಾಸರವಳ್ಳಿ ಅಂತೂ ಜೊತೆಗಿದ್ದವರು ಡಿಜಿಟಲ್ ಮೀಡಿಯಾಗೆ ಬಂದಿದ್ದಾರೆ, ದೃಶ್ಯ ಮಾಧ್ಯಮದಲ್ಲಿ ಇದ್ದಂತೂ ನೀವು ಡಿಜಿಟಲ್ ಮೀಡಿಯಾಗೆ ಬಂದಿದ್ದಾರೆ ಅಂದರೆ ಇಷ್ಟೇ ಸಾಕು. ಹೌ ಸಿಗ್ನಿಫಿಕೆಂಟ್ ಆ್ಯಂಡ್ ಇಂಪಾರ್ಟೆಂಟ್ ಇಸ್ ದಿಸ್ ಮೀಡಿಯಾ. ಇಷ್ಟು ಹೇಳಿಬಿಟ್ಟು ನನಗೆ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಸಿಯಾನ್ ಚಾನಲ್ ಒಂದು ರೀತಿಯಲ್ಲಿ ನಾನು ನೋಡಿದ್ದೀನಿ. ಕೆಲವು ಸುದೀರ್ಘವಾದ ಮತ್ತು ವಿಚಾರಗಳನ್ನ ಒಳಗೊಂಡ ಇಂಟರ್ವ್ಯೂಸ್ಗಳನ್ನ ನೀವು ಮಾಡಿದ್ದೀರ. ಶಂಕರ್ ಅವರು ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಿ ನಾನು. ಹೀಗಾಗಿ ಗಂಭೀರವಾದಂತಹ ವಿಚಾರಗಳನ್ನ, ಒಂಥರ ಜನಪ್ರಿಯ ಸೂತ್ರಗಳಿಗೆ ಹೋಗದೆ ಗಂಭೀರವಾದ ವಿಚಾರಗಳನ್ನ ಜನರಿಗೆ ಅರಿವಿನ ಮೂಲಕ ತಲುಪಿಸೋದಕ್ಕೆ ನೀವು ಮಾಡ್ತಿರೋ ಪ್ರಯತ್ನ ನನಗೆ ತುಂಬ ಸಂತೋಷ ಆಗಿದೆ. ಮತ್ತು ಗಂಭೀರ ಪತ್ರಿಕೋದ್ಯಮ ಮಾಡ್ತಿರುವಂಥ ನಿಮಗೂ ಕೂಡ ನಾನು ಒಂದು ರೀತಿಯಲ್ಲಿ ನಿಮ್ಮಂಥವ್ರ ಬೆಂಬಲಕ್ಕೂ ನಾನಿದ್ದೀನಿ ಮತ್ತು ನಿಮ್ಮಂಥವ್ರಿಂದ ನಾನು ಕಲಿಬೇಕಾಗಿದ್ದು ಕೂಡ ಬಹಳಷ್ಟಿದೆ. ಎಲ್ಲ ಪಾಪ್ಯುಲಾರಿಟಿ ಹಿಂದೆ ಬಿದ್ದರೆ ಸೀರಿಯಸ್ ಜರ್ನಲಿಸಮ್ ಮಾಡೋರು ಯಾರು? ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಮಾಡ್ತಿರೋ ಕೆಲಸ, ಅರಿವು ಮೂಡಿಸ್ತಿರೋ ರೀತಿ ನಮ್ಮೆಲ್ಲರಿಗೂ ಕೂಡ ಸಂತೋಷ ತಂದಿದೆ ಮತ್ತು ಅದು ಮುಂದುವರಿಲಿ. ನಿಮ್ಮಿಂದ 4 ಜನಕ್ಕೆ ಒಳ್ಳೆಯದಾಗಲಿ, ಸಮಾಜಕ್ಕೆ ಬೆಳಕು ಮೂಡಲಿ ಮತ್ತು ಚಾನಲ್ ಎತ್ತರಕ್ಕೆ ಬೆಳೀರಿ. ನೀವು ವ್ಯಕ್ತಿಗತವಾಗಿ ಎತ್ತರಕ್ಕೆ ಬೆಳೀರಿ ಅಂತ ನಾನು ಆಶಿಸ್ತೀನಿ. ಸರಿ, ಓಕೆ, ಥ್ಯಾಂಕ್ ಯು ವೆರಿ ಮಚ್.